ಸಾರ್ವಜನಿಕ ಶಿಕ್ಷಣ ಇಲಾಖೆ, ಸಮಗ್ರ ಶಿಕ್ಷಣ ಕರ್ನಾಟಕ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಮಂಗಳೂರು ದಕ್ಷಿಣ ವಲಯ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಹಾಗೂ ನಿಟ್ಟೆ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಅಂಗಸಂಸ್ಥೆ ದೇರಳಕಟ್ಟೆಯ ಎಬಿ ಶೆಟ್ಟಿ ಸ್ಮಾರಕ ದಂತ ವೈದ್ಯಕೀಯ ಕಾಲೇಜಿನ ಸಹಯೋಗದಲ್ಲಿ ವಿಶ್ವ ವಿಶೇಷ ಚೇತನ ಮಕ್ಕಳ ದಿನ ಆಸರೆ 2019 ಕಾರ್ಯಕ್ರಮ ದೇರಳಕಟ್ಟೆ ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಕ್ಷೇಮ ಸಭಾಂಗಣದಲ್ಲಿ ನಡೆಯಿತು. ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಸತೀಶ್ ಕುಮಾರ್ ಭಂಡಾರಿ ವಿಶ್ವ ವಿಶೇಷ ಚೇತನ ಮಕ್ಕಳ ದಿನ ಆಸರೆ 2019 ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ನಿಟ್ಟೆ ವಿಶ್ವವಿದ್ಯಾನಿಲಯ ಒಂದು ದಿನಕ್ಕೆ ಕಾರ್ಯಕ್ರಮ ಸೀಮಿತಗೊಳಿಸದೆ ವರ್ಷವಿಡೀ ವಿಶೇಷ ಚೇತನ ಮಕ್ಕಳ ಸೇವೆಯನ್ನ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಮಕ್ಕಳ ಪೋಷಕರಿಗೆ ಕೌನ್ಸಿಲಿಂಗ್ ನಡೆಸುವ ಯೋಜನೆ ಹೊಂದಲಾಗಿದೆ ಎಂದರು. ನಿಟ್ಟೆ ವಿಶ್ವವಿದ್ಯಾಲಯ ಇದು ಕೇವಲ ಒಂದು ದಿನಕ್ಕೆ ಸೀಮಿತವಾಗಿ ಮಾಡ್ತಾ ಇಲ್ಲ. ವರ್ಷದ ಎಲ್ಲ ದಿನಗಳು 365 ದಿನ ಕೂಡ ವಿಶಿಷ್ಟ ಚೇತನ ವಿಕಲಾಂಗಿಗಳ ಸೇವೆಯಲ್ಲಿ ತೊಡಗಿಸಿಕೊಂಡಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಭಾಳ ಒಂದು ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಯಾಕೆಂತ ಹೇಳಿದರೆ ಇದಕ್ಕೆ ಮುಖ್ಯ ಇದರ ಕಾರ್ಯಕ್ರಮದ ರೂವಾರಿಗಳಾದಂಥ ಎಬಿ ಶೆಟ್ಟಿ ದಂತ ವಿದ್ಯಾಲಯದ ನಮ್ಮ ಪ್ರಾಂಶುಪಾಲರು ಮತ್ತು ಅದರ ಸಿಬ್ಬಂದಿ ವರ್ಗ ಇದರ ಬಗ್ಗೆ ಭಾಳಷ್ಟು ಕಾಳಜಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ನಮ್ಮ ಕೆಎಸ್ ಹೆಗ್ಡೆ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಪ್ರಾಂಶುಪಾಲರು ಮತ್ತು ಅದರ ಸಿಬ್ಬಂದಿ ವರ್ಗ ಮತ್ತು ಎಲ್ಲ ವಿಭಾಗಗಳ ವೈದ್ಯರುಗಳು ಎಲ್ಲರೂ ಒಂದು ಮುತುವರ್ಜಿಯಿಂದ ಎಲ್ಲರೂ ಸೇರಿಕೊಂಡು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರೊಟ್ಟಿಗೆ ಸಾಮಾಜಿಕ ಕಾರ್ಯಕರ್ತರು ಕೂಡ ಕೈಕೊಡಿಸಿಕೊಳ್ತಾ ಇದ್ದಾರೆ. ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮಹಮ್ಮದ್ ಬೋನು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿ, ಅಂಗವೈಕಲ್ಯ ಮಕ್ಕಳಿರುವಲ್ಲಿ ದೇವರ ದಯೆ ಇರುವುದರಿಂದ ಆ ಪ್ರದೇಶದಲ್ಲಿ ಅನಾಹುತಗಳು ಕಡಿಮೆ. ಧಾರ್ಮಿಕ ಕೇಂದ್ರಗಳಲ್ಲಿ ಕೆಲಸ ಮಾಡುವುದಕ್ಕಿಂತಲೂ ವಿಶೇಷಚೇತನ ಮಕ್ಕಳ ಸೇವೆ ಮಾಡೋದು ಶ್ರೇಷ್ಠ. ಅಂಗವೈಕಲ್ಯ ಶಾಪವಲ್ಲ, ವರದಾನ. ಪೋಷಕರು ಪ್ರೋತ್ಸಾಹ ನೀಡಿದರೆ ಸಾಧನೆ ಕಷ್ಟವಲ್ಲ ಎಂದರು. ಸುಮಾರು 5 ವರ್ಷಗಳಿಂದ ಎಬಿ ಶೆಟ್ಟಿ ಅದರ ಆಡಳಿತ ಸಂಸ್ಥೆಯವರು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದಾರೆ. ಖಂಡಿತವಾಗಿ ಎಲ್ಲ ತಾಯಂದಿರೇ, ನೀವು ಯಾವುದೇ ಮನಸ್ಸಿಗೆ ಬೇಸರ ಹಚ್ಕೊಳ್ಬೇಡಿ. ನಿಮ್ಮಲ್ಲಿರುವಂಥ ಅಂಗವಿಕಲ ಮಕ್ಕಳಾಗಲಿ ಅಥವಾ ಹಿರಿಯರಾಗಲಿ ನಿಮಗೆ ದೇವರು ಕೊಟ್ಟ ಒಂದು ಸಂಪತ್ತಂತ ಭಾವಿಸಿ, ಅಂಗವಿಕಲ ಇರುವ ಪರಿಸರ ಖಂಡಿತ ಯಾವತ್ತೂ ದಾರಿದ್ರ್ಯತೆ ಅಥವಾ ಯಾವುದೇ ಅಡಚಣೆ ಅಪಘಾತ ಆ ಪ್ರದೇಶದಲ್ಲಿ ಆಗುವುದಿಲ್ಲ. ಯಾಕೆಂತ ಹೇಳಿದರೆ ಒಂದು ಮನೆಯಲ್ಲಿ ಅಂಗವಿಕಲರು ಇದ್ದರೆ ಖಂಡಿತವಾಗಿ ಆ ಪ್ರದೇಶಕ್ಕೆ ಒಳ್ಳೆಯ ಭವಿಷ್ಯ ಇದೆ, ದೇವರ ನೋಟ ಇದೆ. ಜೊತೆಗೆ ಇಂಥ ದೊಡ್ಡ ದೊಡ್ಡ ಇಲಾಖೆಗಳ ಒಂದು ಸಹಕಾರವೂ ಸಹ ಇದೆ ಅಂತ. ಜಿಲ್ಲಾ ಪಂಚಾಯಿತಿ ಸದಸ್ಯೆ ಧನಲಕ್ಷ್ಮಿ ಗಟ್ಟಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ದೇಹದ ಎಲ್ಲ ಅಂಗಾಂಗಗಳು ಸರಿಯಾಗಿದ್ರೂ ಸಮಾಜದಲ್ಲಿ ವಿಕಲಚೇತನರಾಗಿ ಬಾಳ್ತಾ ಇರುವವರ ಮಧ್ಯೆ ವಿಕಲಚೇತನರು ಛಲದಿಂದ ಮುನ್ನಡೆದರೆ ಭವಿಷ್ಯ ಉಜ್ವಲವಾಗುವುದರಲ್ಲಿ ಸಂಶಯ ಬೇಡ. ಪೋಷಕರು ಅಂಜದೆ ಧೈರ್ಯ ತುಂಬೋದು ಮುಖ್ಯ ಅಂತ ಕಿವಿಮಾತು ಹೇಳಿದ್ರು. ಈ ಸಮಾಜದಲ್ಲಿ ಕಣ್ಣಿದ್ದು ಎಲ್ಲ ಅಂಗಾಂಗಗಳು ಸರಿ ಇದ್ರೂ ಕೂಡ ದಿನಂಪ್ರತಿ ವಿಕಲಚೇತನರಾಗಿ ಬಾಳ್ತಾ ಇರುವಂಥ ಸಮಾಜದ ಈ ಒಂದು ದೃಷ್ಟಿಯಲ್ಲಿ ತನ್ನ ದೇಹದ ವೈಕಲ್ಯತೆಯನ್ನು ಹಿಡ್ಕೊಂಡು ಸಾಧನೆಯ ಪಥದಲ್ಲಿ ತಮ್ಮನ್ನು ತಾವು ನಿರಂತರವಾಗಿ ತೊಡಗಿಸಿಕೊಂಡ್ರೆ ಮಕ್ಕಳೇ ಖಂಡಿತವಾಗಿಯೂ ಕೂಡ ನಿಮಗೆ ಉಜ್ವಲವಾದಂತಹ ಭವಿಷ್ಯ ಇದೆ ಎಂಬುದರಲ್ಲಿ 2 ಮಾತಿಲ್ಲ. ಪ್ರತಿ ಸಲ ಹೇಳುವಂಥದ್ದು, ಯಾವಾಗ ಆರೋಗ್ಯ ಮತ್ತು ಶಿಕ್ಷಣ ಒಂದಾಗ್ತದ ಅಲ್ಲಿ ಖಂಡಿತವಾಗಿಯೂ ದೈವದೇವರುಗಳು ನೆಲೆಸಿರ್ತಾರೆ ಅಂತೇಳಿ. ಕೇವಲ ಶಿಕ್ಷಣದ ಜೊತೆಗೆ ಇವತ್ತು ಇಂತಹ ಸಮಾಜದಲ್ಲಿ ಆರೋಗ್ಯಗಳು ಕೂಡ ಸೇರಿಕೊಂಡು ಒಟ್ಟಾಗಿ ಆ ರಥವನ್ನು ಯಾವಾಗ ಎಳೀಲಿಕ್ಕೆ ಶುರು ಮಾಡುತ್ತಾ ಅಂಥ ಸಂದರ್ಭದಲ್ಲಿ ನಿಮ್ಮ ದೇಹಕ್ಕೆ ಆದಂಥ ವಿಕಲತೆಯನ್ನು ಮರೆತು ನೀವು ಎಲ್ಲರಿಗಿಂತಲೂ ಸ್ಪೆಷಲ್ ಎಂಬುದನ್ನು ಮುಂದಿನ ದಿನಗಳಲ್ಲಿ ತೋರಿಸಿಕೊಡಿ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಸಂಗೀತ ಶಿಕ್ಷಕಿ ಕಸ್ತೂರಿ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭ 12 ವಿಶೇಷ ಚೇತನ ಮಕ್ಕಳಿಗೆ ಪರಿಕರಗಳನ್ನು ವಿತರಿಸಲಾಯಿತು. ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ಆರ್ ಲೋಕೇಶ್, ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಮನ್ವಯಾಧಿಕಾರಿ ಡಾಕ್ಟರ್ ಪ್ರಶಾಂತ್ ಕುಮಾರ್ ಕೆಎಸ್, ವೈಸ್ ಡೀನ್ ಡಾಕ್ಟರ್ ಪಿಎಸ್ ಪ್ರಕಾಶ್, ಡಾಕ್ಟರ್ ಅಮೃತ ಮಿರಾಜ್ಕರ್, ಕ್ಷೇಮ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಮೇಜರ್ ಶಿವಕುಮಾರ್ ಹಿರೇಮಠ್,
ಎಂಸಿಎಫ್ ವ್ಯವಸ್ಥಾಪಕ ನಿರ್ದೇಶಕ ಪ್ರಭಾಕರ್ ರಾವ್, ಕೃತಕ ಕಾಲು ಹೊಂದಿರುವ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿ ಪೂಜಾ ಹಾವೇರಿ ಮುಖ್ಯ ಅತಿಥಿಗಳಾಗಿದ್ದರು. ಎಬಿ ಶೆಟ್ಟಿ ದಂತ ವೈದ್ಯಕೀಯ ಕಾಲೇಜಿನ ಡೀನ್ ಡಾಕ್ಟರ್ ಯುಎಸ್ ಕೃಷ್ಣನಾಯಕ್, ಡಾಕ್ಟರ್ ಅಮರಶ್ರೀ ಶೆಟ್ಟಿ, ಡಾಕ್ಟರ್ ಅಮಿತಾ ಹೆಗ್ಡೆ, ಸರ್ವಶಿಕ್ಷಣ ಅಭಿಯಾನದ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಕಿಶೋರಿ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್ 24/7 ದೇರಳಕಟ್ಟೆ.